ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣಿ ಕಿಚನಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನಿಗೆ ನಿಗಲೆ ಮಾತೆರೆಲ್ಲ ಮೋಕಿಡಿ ಎತ್ಕೊಂಡೊಂದುಲ್ಲೆ. ಇನಿ ನಮ್ಮ ಒಂಜಿ ಸ್ವೀಟ್ ಮಲ್ಪುಗ ಐಕೆ ಅನ್ನೊಂಜಿ ಪ್ಯಾನ್ಗೆ ಒಂಜಿ ಕಪ್ ಆಪಿನಾತ್ ತಾರ ಏನು ಪಾಡ್ದ ಶೋಕು ಪೊತ್ಪೊಡು ಫಸ್ಟ್ಗೆ. ಇವಾಗ ನಾನು ಒಂದು ಪ್ಯಾನಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಇವತ್ತು ನಾವೊಂದು ಸ್ವೀಟ್ ಮಾಡುವ. ರಕ್ಷಾ ಬಂಧನ್ ಸ್ಪೆಷಲ್ ಸ್ವೀಟ್ ದಿಢೀರಾಗಿ ಆಗ್ತದೆ. ರಕ್ಷಾ ಬಂಧನ್ ಸ್ಪೆಷಲ್ ಅದೊಂದು ಸ್ವೀಟ್ ಮಲ್ಪುನೈನಿ ಬೇಗ ಆಪುಂಡು. ಇದೊಂದು ಶೋಕು ಪುತ್ತುದ ಹಾಕಿನ ತುಲೆ ನಮ್ಮೊಂದು ಕರ್ಂಚಿದಿನ ಬುಡ್ಚಿ ಮಿತ್ತು ಬೊಲ್ದು ಇತ್ತ ತಾರ ಏನು ಮಾತ್ರ ದಿತ್ತು ನೋಡು. ಇದನ್ನೀಗ ನಾವು ಫ್ರೈ ಆದ ನಂತರ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಅಡಿ ಕೆಳಗೆ ಇರುವ ಕಂದು ಬ್ರೌನ್ ಆದ ತೆಂಗಿನ ತುರಿಯನ್ನು ತಗೊಳ್ಳೋದು ಬೇಡ. ಆದಷ್ಟು ವೈಟ್ ಇರುವ ತೆಂಗಿನ ತುರಿಯನ್ನು ತಗೊಂಡ್ರೆ ಒಳ್ಳೆಯದು. ಇದು ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳುವ. ಮೊದಲಿಗೆ ಒಂದು ಚಪ್ಪೆ ಆನೆಟ್ಟು ನಮೈತೆ ರವನ ಪೊತ್ಪುಗ ಒಂಜಿ ಬಾಣಲೆಗೆ ಯಾನು ಮಲ್ಲ ಚಮಚಡಾಂಡ ಒಂಜಿ ಚಮಚ ಇಲ್ಲೇ ಚಮಚಡಾಂಡ 2 ಚಮಚದ ಹತ್ರ ರವೆ ಪಾಡ್ದು ಅವೇನು ಪೊತ್ಪೆ ಶೋಕು. ಒಂದು ಬಾಣಲೆಗೆ ದೊಡ್ಡ ಚಮಚ ಆದರೆ 1 ಚಮಚ, ಸಣ್ಣ ಚಮಚದಲ್ಲಿ ಆದರೆ 2 ಚಮಚದಷ್ಟು ರವೆಯನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ನಾವು ಹುರಿದಿಟ್ಟ ತೆಂಗಿನ ತುರಿ ಮತ್ತು ರವೆಯನ್ನು ಬೇರೆ ಬೇರೆಯಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ತಣ್ಣಗಾದ ಮೇಲೆ ಉನೇನು ನಮ್ಮ ಉಂಡತ ಚಪ್ಪೆ ಆಯಿ ಬೊಕ್ಕ ತಾರ ಏನು ಬೇಯತ್ತೆ ರವನು ಬೇಯತ್ತೆ ಮಿಕ್ಸಿ ಜಾರಿಗೆ ಪಾಡ್ದು ಪೊಡಿ ಮಲ್ತೆ ನೋಡು. ಒಂದು ಆಡು ಗ್ಯಾಸ್ ಬಂದ್ ಮಲ್ಪುಗ ಇದೊಂದು ಚಪ್ಪೆ ಹಾಕಿ ಒಂದು ಮಿಕ್ಸಿ ಜಾರಿಗೆ ಪಾಡ್ದು ರವನು ಫಸ್ಟ್ ಪುಡಿ ಮಲ್ಪುಗ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ರವವನ್ನು ಸ್ವಲ್ಪ ಹುಡಿ ಮಾಡ್ಕೊಳ್ಳುವ. ಇದನ್ನು ಒಂದು ಪ್ಲೇಟಲ್ಲಿ ನಾನು ನೋಡಿ ಹೀಗೆ ತೆಗೆದಿಟ್ಕೊಂಡೆ. ಅದೇ ಮಿಕ್ಸಿ ಜಾರಿಗೆ ನಾನು ಹುರಿದಿಟ್ಟ ತೆಂಗಿನ ತುರಿಯನ್ನು ಕೂಡ ಹಾಕಿ ಅದನ್ನು ಕೂಡ ಪುಡಿ ಮಾಡ್ಕೊಳ್ತೇನೆ. ಅವೇ ಮಿಕ್ಸಿ ಜಾರಿಗೆ ನಾನು ತಾರ ಏನು ಪೋತದಿತ್ತಿನ ಅವೆಲ್ಲ ಪಾಡ್ದು ಚೂರು ಪೊಡಿ ಮಲ್ತೊನ್ವೆ ತುಲೆ ಇಂಚ ಪೊಡಿ ಆತಂಡು ಈತ ನಮ್ಮ ನನ್ನವರ ಆ ಬಾಣಲೆಡು ಅವೇ ಬಾಣಲೆಡು ಯಾನು 1 ಲೋಟದಾತು ಪೇರು ಪಾಡೊಂದುಲ್ಲೆ ದಪ್ಪ ಪೇರು. ಅದೇ ಬಾಣಲಿಗೆ 1 ಲೋಟದಷ್ಟು ನಾನು ದಪ್ಪ ಹಾಲನ್ನು ಹಾಕಿದೆ. ಆಮೇಲೆ ಅದಕ್ಕೆ ಒಂದು ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ತುಪ್ಪ, ಒಂಜಿ ಮಲ್ಲ ಚಮಚಡು 1 ಚಮಚ ನೆಯ್ಯಿ ಪಾಡ್ದು ಅವೇನು ತುಲೆ ಇಂಚ ಶೋಕು ಮಿಕ್ಸ್ ಮಲ್ಪೊಡು ಬೆರವಡು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ನೋಡಿ ಮಿಕ್ಸ್ ಆದ ನಂತರ ನಾನೀಗ ಇಲ್ಲಿ 3/4 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ. ನಿಂಕೊಂಜಿ 3/4 ಕಪ್ಪದಾತ ಸಕ್ಕರೆಯನ್ನು ಪಾಡುಂಡೆ ಮುಲ್ಪ ಅವೇನು ಚೂರು ಸಕ್ಕರೆ ಕಲಡ್ಡಡು ಶೋಕು. ಇವಾಗ ಇದು ನೋಡಿ ಸಕ್ಕರೆ ಚೆನ್ನಾಗಿ ಕರಗಬೇಕು. ಆಮೇಲೆ ನೋಡಿ ಈಗ ಆಲ್ಮೋಸ್ಟ್ ಕರಗಿದೆ ಸಕ್ಕರೆ. ಒಳ್ಳೆ ಕುದಿ ನೋಡಿ ಕುದಿ ಕೂಡ ಬರ್ತಾ ಉಂಟು. ಸಕ್ಕರೆ ಕರಂಡು ಎಡ್ಡೆ ಕೊದಿ ಬತ್ತಿಗುಳ್ಳೆ ನಮ್ಮ ಪೊಡಿ ಮಲ್ತಿತ್ತಿನ ರವನು ಪಾಡೋಡು. ಇವಾಗ ನಾವು ಹುಡಿ ಮಾಡಿಟ್ಟ ರವನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2 ನಿಮಿಷ ಶೋಕು ಇಂಚ ಬೆರವಡು ಒಂದು ಶೋಕು ತುಲೆ ಇದು ಕೊದಿಲ ಬರೋದುಂಡು. ಅಪಾಗ ನಮ್ಮ ಒಂದು ಪೇರ್ದ ಪೊಡಿ ಪಾಡೊಂದುಲ್ಲೆ 1 ಬೌಲಾವು ಎಲ್ಲಿಯ ಬೌಲ್ ದಾಂಡ 1 ಬೌಲು ಮಲ್ಲ ಬೌಲ್ ದಾಂಡ ಅರ್ಧ ಬೌಲು ಇದು ತುಲೆ ಒಂದು ಶೋಕು ನಮ್ಮ ಗಂಟೆ ಜನಲಕ ಬೆರವಡು. ನಾನು ಇಲ್ಲಿ ದೊಡ್ಡ ಕಪ್ಪಲ್ಲಿ ಆದರೆ ಅರ್ಧ ಕಪ್ಪು, ಸಣ್ಣ ಕಪ್ಪಲ್ಲಿ ಆದರೆ 1 ಕಪ್ಪಷ್ಟು ಆಗುವಷ್ಟು ಹಾಲಿನ ಹುಡಿಯನ್ನು ಸೇರಿಸಿ ಗಂಟಿಲ್ಲದ ಥರ ಇದನ್ನು ಚೆನ್ನಾಗಿ ನಾವು ಬೆರೆಸ್ಕೋಬೇಕು ನೋಡಿ ಹೀಗೆ. ಆಮೇಲೆ ನಾವು ಹುಡಿ ಮಾಡಿಟ್ಟ ತೆಂಗಿನ ತುರಿಯನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು. ನಮ್ಮ ಪೊಡಿ ಮಲ್ತಿತ್ತಿನ ತಾರ ಎಲ್ಲ ನಿಕ್ಕ ಪಾಡ್ದು ಅವೆಲ್ಲ ಶೋಕು ಬೆರವಡು ಇಂಚ ಅಡಿಪತ್ತರೆ ಬುಡ್ರೆ ಬಲ್ಲಿ ಪೇರ್ದ ಪೊಡಿ ಪಕ್ಕ ಅಡಿಪತ್ತುಂಡು. ತಳ ಹಿಡಿಲಿಕ್ಕೆ ಬಿಡಬಾರ್ದು. ನಾವು ಹಾಲಿನ ಹುಡಿ ಇರೋದ್ರಿಂದ ಅದು ಬೇಗ ತಳ ಕೂಡ ಹಿಡಿತದೆ. ಹಾಗಾಗಿ ನಾವು ಕೈ ಆಡಿಸ್ತಾ ಇರಬೇಕು. ಹೀಗೆ ನೋಡಿ ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು. ಗ್ಯಾಸನ್ನು ಲೋ ಫ್ಲೇಮರ್ ದೀವೋಡು ಈತೆ ಮುಲ್ಪ ಒಂತೆಯನ್ನು ನೆಯ್ಯಿ ಪಾಡೊಂದುಲ್ಲೆ ಒಂದು 2 ಚಮಚದಾತ. ಇಲ್ಲಿ ನಾನು 2 ಚಮಚದಷ್ಟು ತುಪ್ಪವನ್ನು ಹಾಕಿ ಪುನಃ ಇದನ್ನು ಚೆನ್ನಾಗಿ ಬೆರೆಸ್ತಾ ಇದ್ದೇನೆ. ಚೆನ್ನಾಗಿ ನೋಡಿ ತಳ ಬಿಡುವವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗ್ತದೆ. ತಳ ಬುಡ್ನೆಟ ನಮ್ಮ ಮುಂದಿನ ಶೋಕು ಮಕ್ಪೊಡ ಹಾಪುಂಡು ಬಾಯಿಡು ದೀನಾಗ ಕರವುನಂಚಿನ ಒಂಜಿ ಬರ್ಫಿಂದು ಪನೋಲಿ ಆತು ಶೋಕು ಹಾಪುಂಡು. ಬಾಯಲ್ಲಿ ಇಟ್ಟಾಗ ಕರಗುವಂಥ ಒಂದು ಬರ್ಫಿ ತುಂಬ ರುಚಿಯಾಗ್ತದೆ. ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಮುಲ್ಪ ಚೂರು ಏಲಕ್ಕಿದ ಪುಡಿ ಎಲ್ಲ ಪಾಡ್ದು ಅವೆಲ್ಲ ನಮ್ಮ ಶೋಕು ಇಂಚ ಬೆರವಡು. ಇದನ್ನು ಕೂಡ ಚೆನ್ನಾಗಿ ನಾವು ಬೆರೆಸ್ಕೋಬೇಕು. ನೋಡಿ ತಳ ಬಿಡ್ತಾ ಉಂಟು. ತಳ ತುಲೆ ಅಡಿ ಕೂಡ ಬುಡೊಂದುಂಡು ಶೋಕುಡೆ. ನಾನು ಒಂತೆ ಪುಡ್ತು ನಮ್ಮ ಇಂಚ ಬೆಚ್ಚ ಮಲ್ತಂಡಾಂಡು ಮಗ್ತಂಡಾಂಡು ಇನ್ನು ಸ್ವಲ್ಪ ಹೊತ್ತು ನಾವು ಹೀಗೆ ಮಗ್ಚಿದ್ರೆ ಸಾಕು. ಇವಾಗ ಗ್ಯಾಸ್ ಬಂದ್ ಮಾಡುವ. ಯಾವೊಂದು ಗ್ಯಾಸ್ ಬಂದ್ ಮಲ್ಪುಗ
ಏನೊಂದು ಪ್ಲೇಟಿಗೆ ಚೂರು ನೆಯ್ಯಿ ಪೂಜಿದಿತ್ತೆ ಫಸ್ಟಿಗೆ. ಇವಾಗ ನಾನೊಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಟಿದ್ದೆ. ಅದಕ್ಕೆ ನಾವು ಇದನ್ನು ಹಾಕಿ ಚೆನ್ನಾಗಿ ನೋಡಿ ಹೀಗೆ ಹಾಕಿ ಬರ್ಫಿ ರೀತಿಯಲ್ಲಿ ತಟ್ಟಬೇಕು. ಒಂದೇನು ಪಾಡ್ದಲೆ ಇಂಚ ಒತ್ತೋಡು ಬರ್ಫಿದಲಕ್ಕ ಇಂಚ ಒತ್ತುದು ನಮ್ಮ ಒಂತೆ ಪೊರ್ತು ಚಪ್ಪೆ ಅವರ ಬಿಡೋಡು. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಕಟ್ ಮಾಡುವ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಇವಾಗ ನೋಡಿ ಇದು ತಣ್ಣಗಾಯಿತು. ಇವಾಗ ನಾವು ಇದನ್ನು ಕಟ್ ಮಾಡುವ. ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಒಂದು ಚಪ್ಪೆ ಹಾಕಿನ ನಮ್ಮ ಮುಂದಿನ ಇಂಚ ಕಟ್ ಮಲ್ಪೊಡು ನಿಕ್ಲಿ ಓ ಶೇಪ್ ಪೊಡು ಅವು ಶೇಪ್ ನಿಗ್ಲು ಕಟ್ ಮಲ್ಪುಲೆ. ನಿಕುಲು ನನ್ನಲ ಎನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ದಿಜ್ಜಂಡ ಸಬ್ಸ್ಕ್ರೈಬ್ ಮಲ್ಪಲೆ. ಆಯ್ನಾತ್ ಜನಕ್ಕೆ ಪಂಡ ನಿಕಲ ಫ್ಯಾಮಿಲಿ ಫ್ರೆಂಡ್ಸ್ನಾಗಲೇ ಪೂರ ಶೇರ್ ಮಲ್ಪಲೆ. ಯಾನಿತ್ತಲೆ ಮುಲ್ಪ ಬಾದಾಮಿನ ಕಟ್ ಮಲ್ತದ ಐಕ ಮಿತ್ತ ದಿವೊಂದುಲ್ಲೆ. ನಿಕ್ಲಿಗೆ ಓ ಡ್ರೈ ಫ್ರೂಟ್ಸ್ ಇಷ್ಟನ ಅವೇನು ದಿವೊನುಲಿ. ಇಲ್ಲಿ ನೋಡಿ ನಾನು ಬಾದಾಮ್ ಕಟ್ ಮಾಡಿ ಅದರ ಮೇಲೆ ಇಟ್ಟೆ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನು ನೀವು ಹೀಗೆ ಗಾರ್ನಿಷ್ ಮಾಡ್ಕೋಬಹುದು. ಇವಾಗ ನೋಡಿ ನಾನೊಂದು ಬರ್ಫಿಯನ್ನು ತೆಗೆದು ತೋರಿಸ್ತಾ ಇದ್ದೇನೆ. ಹಾಗೆ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೇನೆ. ಎಷ್ಟು ಸ್ಮೂತಾಗಿ ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಬರ್ಫಿ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಈ ರಕ್ಷಾಬಂಧನಕ್ಕೆ. ಮತ್ತು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬಾಯಿಡದಿಂದ ಕರವು ನಂಚಿನ ಬರ್ಫಿ ತುಲೆ ಕಟ್ ಮಲ್ಪನೆ ಏತು ಸ್ಮೂತ್ ಅದು ಏತು ಶೋಕಾದ ಬೈದಣ ತುಲೆ. ಖಂಡಿತ ನಿಗಳು ಒಂದೇನೋರ ಟ್ರೈ ಮಲ್ಪಲೆ ಅಂಚನೆ ಎಂಚಾತನಂದು ಎಂಕ ಕಮೆಂಟ್ ಮೂಲಕ ಪನ್ಲೆ ಆಯ್ನಾತ್ ಜನಕ್ಕೆ ಶೇರ್ ಮಲ್ಪಲೆ ಎಂದು ನನ್ನೊರ ಪನ್ನೊಂದುಲ್ಲೆ. ಕಡೆ ಮುಟ ತುಯಿನೇಕ್ ನಿಗ್ಲೆ ಮಾತರೆಲ್ಲ ಮಸ್ತ್ ಧನ್ಯವಾದ. ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ಧನ್ಯವಾದ.